ಈಗ ತಾನೇ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಮುಗಿಸಿದ್ದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಸಾಧನೆ ಮಾಡಿದೆ. ಬಿಜೆಪಿ ಹಣ ಮತ್ತು ಅಧಿಕಾರದ ಶಕ್ತಿಯನ್ನು ತೋರಿಸಿದ್ರೂ ಕೂಡ ಗ್ರಾಮೀಣ ಭಾಗದ ಯುವ ಜನತೆ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಭರವಸೆ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಕಳೆದ 5 ವರ್ಷದ ಸಿದ್ದರಾಮಯ್ಯರ ಆಡಳಿತದ ಅಭಿವೃದ್ಧಿ ಕಾರ್ಯಗಳನ್ನು ಜನರು ನೆನೆಸಿಕೊಳ್ತಾ ಇದ್ದಾರೆ. ಮುಂಬರುವ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಹಾಗೂ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕನಿಷ್ಠ 25 ಜನರ ಸದಸ್ಯರ ಕಮಿಟಿಯನ್ನು ಮಾಡಬೇಕು ಅಂತ ಎಐಸಿಸಿಯಿಂದ ಆದೇಶ ಬಂದಿದ್ದು, ಇದನ್ನು ಕೂಡಲೇ ಸಂಘಟಿಸಲಾಗುವುದು ಅಂತ ಹೇಳಿದರು. ಈ ಸರ್ಕಾರದ ತಪ್ಪುಗಳನ್ನು ಜನರಿಗೆ ಹೇಳುವಂಥ ಕೆಲಸ, ಈ ಸರ್ಕಾರವನ್ನು ಬೆತ್ತಲೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮತ್ತೆ ಮಾಡ್ತೀವಿ. ನಮ್ಗೆ ವಿಶ್ವಾಸ ಐತೆ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಜನ ಮತ್ತೆ ಆಶೀರ್ವಾದ ಮಾಡ್ತಾರೆ. ಈಗಾಗಲೇ ಕಳೆದ 5 ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರು. ಜನ ಇವತ್ತು ನೆನೆಸ್ಕೊಳ್ತಾರೆ. ಆದ್ರೂ ಕೂಡ ಇವತ್ತು ನಾವು ಸೋತಿದ್ದೀವಿ. ಆದ್ರೆ ಮತ್ತೆ ಜನರ ವಿಶ್ವಾಸ ಬರುತ್ತೆ. ಅದೇ ರೀತಿ ಕೇಂದ್ರಗಳು ಕೂಡ ಏನು ನರೇಂದ್ರ ಮೋದಿ ಸರ್ಕಾರ ಏನು ಆಶ್ವಾಸನೆ ಕೊಟ್ಟರು ಸಂಪೂರ್ಣ ಸುಳ್ಳಾಗಿವೆ. ಇವತ್ತು ರೈತರು ಬೀದಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ 1 ತಿಂಗಳಿಗೆ ಜಾಸ್ತಿ ಆಗಿದೆ. ಇವತ್ತು ಕೂಡ ನಾವು ಅವ್ರನ್ನ ಸರ್ಕಾರಗಳು ಕರೆಸಿ ಮಾತಾಡಿ ಸಮಸ್ಯೆಗಳ ಪರಿಹಾರ ಹುಡುಕಬೇಕು, ರೈತರಿಗೆ ರಕ್ಷಣೆಗೆ ಬರಬೇಕು ಅಂತ ಮಾತನ್ನು ಹೇಳ್ತಾ, ಕೇಂದ್ರ ಸರ್ಕಾರ ಏನು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು, 7 ವರ್ಷ ಆಗಿದೆ, 14 ಕೋಟಿ ಉದ್ಯೋಗ ಕೊಡಬಾರ್ದು, ಅಷ್ಟೇ 14 ಲಕ್ಷ ಕೂಡ ಉದ್ಯೋಗ ಕೊಟ್ಟಿಲ್ಲ ಅಂತ ಭಾವಿಸ್ತೀನಿ.